ಕಾಸರಗೋಡಿನ ಮಿಂಚ ಗ್ರಾಮದ ಚಿಗುರುಪಾದೆ ಕೊರಗತನೆಯ ಕ್ಷೇತ್ರದಿಂದ ಕುತ್ತಾರಿನ ಕೊರಗಜ್ಜ ಆದಿ ಕ್ಷೇತ್ರಕ್ಕೆ ಭಕ್ತರು ಕೈಗೊಂಡ ಪವಿತ್ರ ಪಾದಯಾತ್ರೆ ಶ್ರದ್ಧಾಭಾವದಿಂದ ನೆರವೇರಿತು. ಈ ವೇಳೆ ಶ್ವಾನವೊಂದು ಚಿಗುರುಪಾದೆಯಿಂದಲೇ ಹೆಜ್ಜೆ ಹಾಕಿ ಕುತ್ತಾರು ಕೊರಗತನೆಯ ಆದಿಯವರೆಗೆ ಭಕ್ತರೊಂದಿಗೆ ಸಾಥ್ ನೀಡಿದ್ದು ವಿಶೇಷವಾಗಿತ್ತು. ರವಿವಾರ ಬೆಳಗ್ಗೆ 6 ಗಂಟೆಗೆ ಆರಂಭವಾದ ಪಾದಯಾತ್ರೆಯಲ್ಲಿ ನೂರಾರು ಭಕ್ತರು ಪಾಲ್ಗೊಂಡು ಕೊರಗಜ್ಜನ ಕೃಪೆಗೆ ಪಾತ್ರರಾದರು. ಹಿರಿಯರು, ಕಿರಿಯರು, ಮಹಿಳೆಯರೆನ್ನದೆ ಈ ಪವಿತ್ರ ಪಾದಯಾತ್ರೆಯಲ್ಲಿ ಊರ ಪರವೂರ ಭಕ್ತರು ಭಾಗವಹಿಸಿದ್ರು. ಆರೋಗ್ಯ, ಸುಖ, ಶಾಂತಿ ಕರುಣಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಯಾತ್ರೆ ನಡೆಯಿತು. ಯಾತ್ರೆಯಲ್ಲಿ ಒಂದು ಶ್ವಾನವು ಭಕ್ತರಿಗೆ ಸಾಥ್ ನೀಡಿದ್ದು ತುಳುನಾಡಿನ ಶಕ್ತಿಗೆ ಭಕ್ತಿಯ ಪ್ರತೀಕದಂತಿತ್ತು.